ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬೇರೆ ಪ್ಲೇಸಲ್ಲಿ ಇದ್ದೇನೆ. ಯಾವ ಪ್ಲೇಸ್ ಅಂತ ಹೇಳಿದ್ರೆ ಹವಿ ಪಾರ್ಲರ್ ಅಲ್ಲಿ ಇದ್ದೇನೆ. ಸೊ ನಾನು ಇನ್ನು ಸ್ಟೇಟಸ್ ಹಾಕಿದ್ದೆ. ಸೊ ತುಂಬಾ ಜನ ಕೇಳಿದ್ರು ಅದು ಎಲ್ಲಿ ಆಗುತ್ತೆ ಮತ್ತೆ ಅಷ್ಟು ಆಫರ್ ಹಾಕಿದಾರಲ್ವಾ, ಸೊ ಹಾಗಾಗಿ ಪ್ರಾಡಕ್ಟ್ ಅಲ್ಲಿ ಹೇಗೆ ಅಂತೆಲ್ಲ ಕೇಳಿದ್ರಿ. ಸೊ ಹಾಗಾಗಿ ಇದ್ರ ಬಗ್ಗೆ ಹೇಳುವ ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನಂದು ಆಲ್ರೆಡಿ ಫೇಶಿಯಲ್ ಆಗಿದೆ, ಮತ್ತೆ ವ್ಯಾಕ್ಸ್ ಎಲ್ಲ ಆಗಿದೆ, ಐಬ್ರೋಸ್ ಎಲ್ಲ ಆಗಿದೆ. ಸೊ ಹಾಗಾಗಿ ನಿಮ್ಗೆ ಕೂಡ ತಿಳಿಸಿಕೊಡುವ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಅವ್ರ ಹತ್ರನೇ ಮಾತಾಡಿಸ್ತೇನೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡುವ. ಇದು ಮಾಣಿ ಜಂಕ್ಷನ್ ಅಪೋಸಿಟ್ ಒಂದು ಪಂಚಾಯತ್ ಬಿಲ್ಡಿಂಗ್ ಇದೆ. ಸೊ ಅದೇ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತದ್ದೇ ಇದೊಂದು ಹವಿ ಬ್ಯೂಟಿ ಝೋನ್ ಅಂತ. ಸೊ ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಏನು ಎತ್ತ ಅಂತ ನೋಡ್ಕೊಂಡು ಬರೋಣ. ಓಕೆ, ಈಗ ನನ್ಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅಂತ ಹೇಳ್ತಾರೆ ಜಸ್ಟ್. ನಾನು ಯೂಸ್ ಮಾಡಿದ ಫೇಶಿಯಲ್ ಅರೋಮಾ ಮ್ಯಾಜಿಕ್ ಅಲ್ಲಿ ಫುಡ್ ಫೇಶಿಯಲ್. ಅದರಲ್ಲಿ ಸ್ಯಾಚುರೇಟ್ ಬಂದಿದೆ, ಕ್ಲೆನ್ಸಿಂಗ್, ಮಾಸ್ಕ್, ಜೆಲ್, ಪ್ಯಾಕ್, ಸನ್ಸ್ಕ್ರೀನ್ ಅಂತೇಳಿ ಇದನ್ನ ಯೂಸ್ ಮಾಡಿದೆ. ರಿಸಲ್ಟ್ ನೀವು ಹೇಳ್ಬೇಕು. ರಿಸಲ್ಟ್ ಕಾಣ್ತಾ ಉಂಟು. ಓಕೆ, ಯೂಸ್ ಮಾಡಿದ್ದು ಹನಿಬಿ ವ್ಯಾಕ್ಸ್. ಓಕೆ, ಅದ್ರ ನೋಡ್ಬೇಕು ಅಂತ ಹೇಳಿದ್ರೆ ನೋಡಿ, ಎಕ್ಸ್ಪೈರಿ ಡೇಟ್ ಏನಾಗ್ಲಿಲ್ಲ. ಓಕೆ, ಇದ್ರದ್ದು ಸೊಮ್ಮೆ ತೋರಿಸಿ. ಓಕೆ, ಸೊ ತುಂಬಾ ಜನರಿಗೆ ಆಗಿರ್ಬೋದು ಇಷ್ಟು ಕಡಿಮೆಗೆ ಮಾಡ್ತಿದ್ದಾರೆ ಅಂತ ಹೇಳುವಾಗ ಎಕ್ಸ್ಪೈರಿ ಡೇಟ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಅಲ್ಲಿ ಚೀಪ್ ಪ್ರಾಡಕ್ಟ್ ಆಗಿರ್ಬೋದು ಅಂತ. ಬಟ್ ಪ್ರಾಡಕ್ಟ್ ಕೂಡ ಹಾಗೇನೆ ಚೆನ್ನಾಗಿರೋ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತಿದ್ದಾರೆ, ಮತ್ತೆ ಎಕ್ಸ್ಪೈರಿ ಡೇಟ್ ಕೂಡ ಆಗ್ಲಿಲ್ಲ. ಸೊ ಏನೆಲ್ಲ ಈಗ ಸರ್ವಿಸ್ ಕೊಡ್ತಾ ಇದ್ದೀರಿ ಆಫರ್ ಅಲ್ಲಿ? ಫೇಶಿಯಲ್, ಮತ್ತೆ ಅಂಡರ್ಆರ್ಮ್ಸ್ ವ್ಯಾಕ್ಸ್, ಲಾರ್ಜ್ ವ್ಯಾಕ್ಸ್, ಅಪ್ಪರ್ ಲಿಪ್ಸ್ ಎಲ್ಲ ಸೇರಿ 400. ಎವ್ರಿ ಸ್ಯಾಟರ್ಡೆ 10 ರೂಪೀಸ್ಗೆ ಐಬ್ರೋಸ್ ಮಾಡ್ತೀವಿ. ಓಕೆ ಓಕೆ ಸರ್. ನಮ್ಮ ಇದೊಂದು ಆಡ್ ತಗೊಂಡು ನಾವು ಮಾಡ್ತೀವಿ, ಅದಕ್ಕೋಸ್ಕರ ಆಫರ್ ಹಾಕ್ತಿದ್ದೆ. ಓಕೆ, ಸ್ಯಾಟರ್ಡೆ ಮಾತ್ರವಾ? ಇಲ್ಲದಿದ್ರೆ ಎಷ್ಟು ಉಂಟು ಐಬ್ರೋಸಿಗೆ? 30 ರೂಪೀಸ್. ಸ್ಯಾಟರ್ಡೆ ಮಾತ್ರ 10 ರೂಪೀಸ್ ಆಗುತ್ತೆ. ಓಕೆ ಓಕೆ, ಈಗ ಅಂದ್ರೆ ಇದು ಕರೆಕ್ಟ್ ಆಗಿ ಬಿಲ್ಡಿಂಗ್ ಇರೋದು ಎಲ್ಲಿ ಕರೆಕ್ಟ್ ಆಗಿ ಇರ್ಬೇಕು ಅಂತ ಹೇಳಿದ್ರೆ? ಮಾಣಿ ಜಂಕ್ಷನ್ ಅಲ್ಲಿ ಪಂಚಾಯತ್ ಬಿಲ್ಡಿಂಗ್ ಅಲ್ಲಿ ಅದರಲ್ಲೇ ಇರೋದು. ಓಕೆ, ನೀವು ಇದಕ್ಕಿಂತ ಮುಂಚೆ ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ? ಪುತ್ತೂರು. ಅಲ್ಲಿ 5 years ಎಕ್ಸ್ಪೀರಿಯನ್ಸ್ ಇದೆ. 5 years ಎಕ್ಸ್ಪೀರಿಯನ್ಸ್ ಇದೆಯಾ? ಮೇಕಪ್ಗೆಲ್ಲ ಅವಾಗದಿಂದ ಹೋಗ್ತಾ ಇದ್ದೇನೆ, ಇವಾಗ ಸಹ ಹೋಗ್ತಾ ಇದ್ದೇನೆ. ಓಕೆ, ಯಾವುದ್ರಲ್ಲಿ ಸ್ಪೆಷಲಿಸ್ಟ್ ನೀವು? ಅಂದ್ರೆ ಕೆಲವರಿಗೆ ಒಂದೊಂದು ಫ್ಯಾಷನ್ ಇರ್ತದಲ್ಲ, ಹಾಗಾಗಿ. ಬಟ್ ಪಾರ್ಲರ್ ಮೇಂಟೆನೆನ್ಸ್ ಅಲ್ಲಿ ನಾನು ಹುಷಾರು. ಅಂದ್ರೆ ಹೇರ್ ಸ್ಟೈಲ್ ಅಲ್ಲಿ ಅಂತ ಕೇಳ್ತೆ. ಹೇರ್ ಕಟ್ಟಿಂಗ್ ಅಲ್ಲಿ ವ್ಯಾಕ್ಸಿಂಗ್, ಫೇಶಿಯಲ್ ಇಂಟ್ರೆಸ್ಟ್. ಓಕೆ ಓಕೆ ಸರಿ, ಥ್ಯಾಂಕ್ ಯು. ನಂಗೆ ಕೂಡ ವ್ಯಾಕ್ಸ್ ಮಾಡಿದ್ದಾರೆ ಮತ್ತೆ ಫೇಶಿಯಲ್ ಮಾಡಿದ್ದಾರೆ, ಐಬ್ರೋಸ್ ಎಲ್ಲ ಮಾಡಿದ್ದಾರೆ. ಸೊ ರಿಸಲ್ಟ್ ನಿಮಗೆ ಕಾಣ್ತಾ ಇರ್ಬೋದು.
ಸೊ ಥ್ಯಾಂಕ್ ಯು ಸೊ ಮಚ್. 400 ರುಪೀಸಿಗೆಲ್ಲ ಆಯ್ತು ನನಗೆ. ಅಂದ್ರೆ ಬೇರೆ ಪಾರ್ಲರ್ಗೆ ಹೋದ್ರೆ ತುಂಬಾ ಇರ್ತದೆ, ಕಾಸ್ಟ್ಲಿ ಇರ್ತದೆ, ಬಟ್ ಇಲ್ಲಿ ಆಫರ್ ಹಾಕಿದ್ರಿಂದ ತುಂಬಾ ಈಸಿ ಆಯ್ತು. ಯಾವಾಗ ತನಕ ಉಂಟು ಆಫರ್ ಇದು? ಆಫರ್ ಜೂನ್ 10 ತನಕ ಹಾಕಿದ್ದೇವೆ. ಇವತ್ತು ಜೂನ್ 1, ಜೂನ್ 10 ತನಕ ಉಂಟು. ಓಕೆ. ಎಸ್, ನಾನು ಮನೆಗೆ ಬಂದೆ. ಸೊ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ, ಅಂದರೆ ಮಾತಾಡಿಕೊಂಡೆಲ್ಲ. ಸೊ ಎಲ್ಲೂ ಬೋರ್ ಕೂಡ ಆಗೋದಿಲ್ಲ. ಸೊ ತುಂಬ ಚೆನ್ನಾಗಿ ಮಸಾಜ್ ಮಾಡ್ತಾರೆ, ಅದು ಮೇಯ್ನ್. ಯಾಕಂತೇಳಿದರೆ ಫೇಶಿಯಲಲ್ಲಿ ಚೆನ್ನಾಗಿ ಗ್ಲೋ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದ್ದರೆ ಮಾತ್ರ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು ಅಂತ ಹೇಳಿದರೆ ಚೆನ್ನಾಗಿ ಮಸಾಜ್ ಕೊಡಬೇಕಲ್ವಾ. ಸೊ ತುಂಬ ಹೊತ್ತು ಮಸಾಜ್ ಕೊಡ್ತಾರೆ, ಹಾಗಾಗಿ ಸ್ವಲ್ಪ ರಿಲೀಫ್ ಫೀಲ್ ಕೂಡ ಸಿಗುತ್ತೆ. ಸೊ ತುಂಬ ಖುಷಿ ಆಯಿತು ನನಗೆ ಅಲ್ಲಿ ಹೋಗಿ. ಸೊ ಇದು ನಾನು ಸೆಕೆಂಡ್ ಟೈಮ್ ಮಾಡಿಸ್ತಾ ಇರೋದು. ಸೊ ಈ ಡಿಸ್ಕೌಂಟು ಯಾಕೆ ಹಾಕಿದ್ದಾರೆ ಅಂತ ಹೇಳಿದರೆ 400 ರುಪೀಸಿಗೆ ಎಲ್ಲ ಬರ್ತದೆ ಅದರಲ್ಲಿ. ಆಗಲೇ ಹೇಳಿದಾಗೆ ವ್ಯಾಕ್ಸ್ ಆಗಿರ್ಬೋದು, ಮತ್ತು ಅಂಡರ್ ಆರ್ಮ್ಸ್ ವ್ಯಾಕ್ಸ್ ಆಗಿರ್ಬೋದು, ಮತ್ತು ಫೇಶಿಯಲ್ ಆಗಿರ್ಬೋದು, ಐಬ್ರೋಸ್. ಸೊ ಇಷ್ಟು ಎಲ್ಲ ಅದರಲ್ಲೇ ಬರುತ್ತೆ 400 ರುಪೀಸಲ್ಲಿ. ಸೊ ಈ ಆಫರ್ ಯಾಕೆ ಹಾಕಿದ್ದಾರೆ ಅಂತ ಹೇಳಿದರೆ ಅವರ ಪಾರ್ಲರ್ ಸ್ಟಾರ್ಟ್ ಆದದಷ್ಟೇ ಸ್ವಲ್ಪ ದಿನ ಆಯಿತು, 1 ಮಂತ್ ಆಯಿತಾ ಅಂತಷ್ಟೇ, 1.5 ಮಂತ್ ಆಯ್ತಷ್ಟೇ. ಸೊ ಹಾಗಾಗಿ ಇನ್ನು ಕೂಡ ಜನರಿಗೆ ರೀಚ್ ಆಗಬೇಕಷ್ಟೇ, ಅವರ ಸರ್ವಿಸ್ ಹೇಗೆ ಅಂತ ರೀಚ್ ಆಗಬೇಕಷ್ಟೇ. ಸೊ ಹಾಗಾಗಿ ಎಲ್ಲ ಆಫರ್ ಹಾಕಿದ್ದಾರೆ. ಸೊ ಬನ್ನಿ ಅವರ ಸರ್ವಿಸ್ ಹೇಗುಂಟು ಅಂತ ನೋಡಿ. ಸೊ ನೆಕ್ಸ್ಟ್ ಬೇಕಂದರೆ ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ಇದು ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಅಲ್ಲ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೆ ತುಂಬ ಖುಷಿ ಕೊಡ್ತು ಅವರ ಸರ್ವಿಸ್. ನಾನು ಪಾರ್ಲರ್ಗೆಲ್ಲ ಹೋಗೋಳಲ್ಲ, ಬಟ್ ಈಗ ಮಂತ್ಲಿ ಹೋಗ್ತಿದ್ದಾರೆ ಅಂತ ಹೇಳಿದರೆ ಸೊ ಅವರ ಸರ್ವಿಸ್ ಅಷ್ಟು ಚೆನ್ನಾಗಿದೆ, ಹಾಗಾಗಿ ಹೋಗ್ತಾ ಇದ್ದೇನೆ. ಮತ್ತು ನಮ್ಮ ಊರಿಗೆ ಅವರು ಬಂದವರು, ಅಂದರೆ ಅವರಿಗೆ ಮದುವೆ ಆಗಿ ಬಂದವರು. ಸೊ ಅವರಿಗೆ ಸಪೋರ್ಟ್ ಮಾಡುವ ಅನ್ನುವಂಥ ದೃಷ್ಟಿ ಅಷ್ಟೇ. ಕಷ್ಟಪಟ್ಟು ದುಡಿತಿರೋರಿಗೆ ಸಪೋರ್ಟ್ ಬೇಕೇ ಬೇಕಲ್ವ. ಸೊ ಹಾಗಾಗಿ ಸಪೋರ್ಟ್ ಮಾಡೋ ದೃಷ್ಟಿಯಿಂದ ವಿಡಿಯೋ ಮಾಡ್ತಿದ್ದೇನೆ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ, ಟೇಕ್ ಕೇರ್.